ಮಂಗಳೂರು ನಗರದ ಕೆಲವೆಡೆ ಸಾರ್ವಜನಿಕರಿಗೆ ಕಲುಷಿತ ನೀರು ಪೂರೈಕೆಗೊಂಡು ಹಲವರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ವಿಜಯ್ 31ನೇ ವಾರ್ಡಿನ ನೋಡು ಬಟ್ಟಗುಡ್ಡೆ ಪರಿಸರದ ರಾಮಕೃಷ್ಣ ಭಜನಾ ಮಂದಿರದ ಆವರಣದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರ ಪಾಲಿಕೆಯ ಹಿರಿಯ ಅಧಿಕಾರಿಗಳ ತುರ್ತು ಸಭೆ ನಡೆಯಿತು. ಈ ವೇಳೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ನೋಡು ಬಟ್ಟಗುಡ್ಡೆ ಪರಿಸರದ ಕೆಳಭಾಗದಲ್ಲಿ ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಸೇರಿಕೊಂಡು ಹಲವು ಮನೆಗಳಿಗೆ ಸರಬರಾಜಾಗಿದೆ ಎಂದು ದೂರು ಬಂದಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜವಾಬ್ದಾರಿಯುತ ಶಾಸಕನಾಗಿ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿಯನ್ನು ನೀಡಿದ್ದೇನೆ. ಸದ್ಯ ಅಧಿಕಾರಿಗಳು ನಿನ್ನೆಯಿಂದ ಸ್ಥಳೀಯ ಮನೆಗಳ ನಳ್ಳಿಯಲ್ಲಿ ಬರುತ್ತಿರುವಂತಹ ನೀರಿನ ಮಾದರಿಯನ್ನ ದಿನಕ್ಕೆ 3-4 ಬಾರಿ ಪರೀಕ್ಷೆಗೆ ಒಳಪಡಿಸಿ ಎಲ್ಲಾ ರೀತಿಯ ಬಳಕೆಗೆ ಯೋಗ್ಯವಿರುವುದನ್ನು ಸಾರ್ವಜನಿಕರ ಸಮ್ಮುಖದಲ್ಲಿಯೇ ದೃಢಪಡಿಸಿದ್ದಾರೆ. ಹಾಗಾಗಿ ಈಗಾಗಲೇ ಈ ಭಾಗದ ಮನೆಗಳ ಅಪಾರ್ಟ್ಮೆಂಟ್ಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಸಾರ್ವಜನಿಕರು ವಿಸರ್ಜಿಸಿ ಶುದ್ಧ ನೀರನ್ನು ಸಂಗ್ರಹ ಮಾಡಿಕೊಳ್ಳಬೇಕು. ಮುಂದಕ್ಕೆ ನೀರಿನ ಶುದ್ಧತೆಯಲ್ಲಿ ಯಾವುದೇ ರೀತಿಯ ಸಂದೇಹವಿದ್ದರೂ ಕೂಡಲೇ ನನ್ನ ಸಹಿತ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಸ್ಥಳೀಯರಲ್ಲಿ ಮನವಿಯನ್ನು ಮಾಡಿದರು. ಇದು ಕುಡಿಯುವ ನೀರಿನ ವಿಷಯವಾಗಿದ್ದು ಆರೋಗ್ಯದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಅಧಿಕಾರಿಗಳು ಮುಂದಿನ ಕೆಲ ದಿನಗಳವರೆಗೆ ಈ ಭಾಗದ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಶಾಸಕರು ಇದೇ ವೇಳೆ ಸೂಚನೆಯನ್ನು ನೀಡಿದರು. ಬಟ್ಟಗುಡ್ಡೆಯ ನೋಡು ಲೈನ್ನ ಕೆಳಗಡೆ ಇರುವ ಟಾಂಕಿಗಳು ಒಮ್ಮೆ ಕಲುಷಿತ ಆಗಿರಬಹುದು. ಈ ಹಿಂದಿನ ಹಳೆಯ ನೀರಿನ ಅದರಲ್ಲಿ ಶೇಖರಣೆಗೊಂಡಿರುವ ಸಂದರ್ಭದಲ್ಲಿ ಅದನ್ನು ಒಂದು ಕ್ಲೀನ್ ಮಾಡಿ ಆ ಟಾಂಕಿಯನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡುವಂತ ಜವಾಬ್ದಾರಿಯನ್ನ ಆ ಮನೆಯವರು ವಹಿಸಿ ಆ ನೀರನ್ನ ನಾವು ಆ ಟಾಂಕಿಯಿಂದ ಹೊರ ಚೆಲ್ಲಿ ಅದನ್ನು ಹೊರ ಚಿಮ್ಮಿ ಅದನ್ನು ಹಾಕತಕ್ಕದ್ದು. ಇವತ್ತಿನಿಂದ ಎಲ್ಲ ಕಡೆಗಳಿಗೆ ಮನೆಗಳಿಗೆ ಬರುವಂತ ನೀರು ಸ್ವಚ್ಛವಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಆದರೂ ನಾವು ಮನೆಯವರು ಅದನ್ನ ಪುನರಪಿ ಕುಡಿದು ನೋಡುವುದಕ್ಕಿಂತ ಮುಂಚೆ ಅದನ್ನ ಬಿಸಿ ಮಾಡಿ 2 ಬಾರಿ ಬಿಸಿ ಮಾಡಿ ಅದನ್ನ ಕುಡಿಯುವಂತ ಒಂದು ಅಭ್ಯಾಸವನ್ನ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದರ ನಂತರ ಕೂಡ ಮನೆಯವರಿಗೆ ಸಹಜವಾಗಿ ಹೆದರಿಕೆ ಇರ್ತದೆ. ಯಾಕಂದ್ರೆ ಇದು ಆರೋಗ್ಯದ ವಿಷಯದ ಕಾರಣ ಹೆದರಿಕೆ ಪ್ರತಿಯೊಂದು ಮನೆಯವರಿಗೆ, ಪ್ರತಿಯೊಂದು ಜೀವಂತ ಇರುವಂತ ವ್ಯಕ್ತಿಗೆ ಎಲ್ರಿಗೂ ಹೆದರಿಕೆ ಇರ್ತದೆ. ಹಾಗಾಗಿ ಆ ಹೆದರಿಕೆಗೆ ನಾವು ಎಲ್ಲೋ ಒಂದು ಕಡೆ ಮಹಾನಗರ ಪಾಲಿಕೆಯಲ್ಲಿ ಬಟ್ಟಗುಡ್ಡೆಯ ನೋಡು ಬಟ್ಟಗುಡ್ಡೆಯ ನಂತರದ ಭಾಗದಲ್ಲಿ ಆ ನೀರು ಕಲುಷಿತವಾಗಿ ಬರ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲೋ ಒಂದು ಕಡೆ ಸಂಶಯ, ಡೌಟ್ಗಳಿದ್ದಲ್ಲಿ ತಕ್ಷಣ ಶಾಸಕನಾಗಿ ನನ್ನ ಗಮನಕ್ಕೆ ತನ್ನಿ, ಕಾರ್ಪೊರೇಷನ್ ಅಧಿಕಾರಿಗಳ ಗಮನಕ್ಕೆ ತನ್ನಿ, ಅಥವಾ ಮಾಧ್ಯಮದವರ ಗಮನಕ್ಕೂ ತನ್ನಿ. ಏನ್ ತೊಂದರೆ ಇಲ್ಲ. ಅದು ಕಲುಷಿತ ಆಗದ ರೀತಿಯ ಆಗಿದೆಯೋ ಇಲ್ಲ ಅಂತ ಪುನರಪಿ ಎಕ್ಸಾಮಿನ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ NITK ಇರಬಹುದು ಅಥವಾ ಬೇರೆ ಲ್ಯಾಬಿನ ಅಧಿಕಾರಿಗಳು ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಪ್ರಶಾಂತ್ ಆಳ್ವಾ, ನಾರಾಯಣ್, ಸಂತೋಷ್ ಉಳ್ಳಾಲ್, ರಾಜೇಶ್ ಕಿಣಿ, ದೀಪಿಕಾ ಮನೋಜ್, ಸುಜಿತ್, ಅಶ್ವಿನ್, ಋತ್ವಿಕ್ ಕದ್ರಿ, ಅನಂತ್ ಮಲ್ಯ, ಅಶೋಕ್ ಬಂಗೇರ, ಎರೆಸ್ಟಿನ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು.